ಡಹಗಲೆ ಮನೆಯ ಮುಂಭಾಗಲಿನ ಬೀಗವನ್ನು ಒಡೆದು ಕಪಾಟ್ನಲ್ಲಿದ್ದ 10,000 ರೂಪಾಯಿ ನಗದನ್ನ ಕಳವುಗೈದು ಪರಾರಿಯಾದ ಘಟನೆ ಕಾರ್ಕಳದ ಬಂಗ್ಲಕೋಟೆಯಲ್ಲಿ ನಡೆದಿದೆ. ಬಂಗ್ಲಕೋಟೆ ಜಲ್ಲೋ ಹಾಗೂ ಪ್ರಿಯಾ ಡಿಸೋಜಾ ಎಂಬುವವರ ಮನೆಯ ಮುಂಬಾಗಿಲಿನ ಚಿಲಕವನ್ನ ಕಬ್ಬಿಣದ ಸಲಾಕೆಯ ಸಹಾಯದಿಂದ ಬೀಗವನ್ನ ಒಡೆದು ಮನೆಯ ಒಳನುಗ್ಗಿದ ಕಳ್ಳರು ಕಪಾಟ್ನಲ್ಲಿ ಹಾಗೂ ಮಲಗುವ ಕೋಣೆಯಲ್ಲಿದ್ದ ನಗದನ್ನ ಕಳವುಗೈದು ಪರಾರಿಯಾಗಿದ್ದಾರೆ. 11 ಗಂಟೆಗೆ ಹೋಗಿದೆ. 11 ಗಂಟೆಗೆ ಬೀಗ ಹಾಕಿದೆ. ಬರುವಾಗ 1 ಗಂಟೆ ಹೋಗಿದೆ. ಎಷ್ಟು ಗಂಟೆ? 1 ಕಾಲಿಗೆ ಬಂದಿದ್ದಾರೆ. 1:10 ಒಳಗೆ ಏನೆಲ್ಲ ಹೋಗಿದೆ? ಹಣ ಹೋಗಿದೆ. ಅದು ಚಿಲ್ಲರೆ ಎಲ್ಲ ಮತ್ತೆ ನಾವು ಮುಟ್ಲಿಲ್ಲ, ಬೇರೆ ಎಂತ ನೋಡ್ಬೇಕಷ್ಟೇ. ಈ ಬಗ್ಗೆ ಕಾರ್ಕಳ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.